ಸ್ವಾಮಿ ವಿದ್ಯಾಸಂಸ್ಥೆ ಜೆಪಿ ಸ್ಮಾರಕ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಹಲಗೂರು ಕಾಲೇಜು ಆವರಣದಲ್ಲಿ ನಿವೃತ್ತಿಯಾದವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮಳವಳ್ಳಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಭಾಗವಹಿಸಿ ಮಾತನಾಡಿದರು. ಹೈಸ್ಕೂಲ್ ವಿದ್ಯಾಭ್ಯಾಸ ಮುಗಿಸಿ ಕಾಲೇಜು ಹಂತದಲ್ಲಿ ವಿದ್ಯಾಭ್ಯಾಸ ಕಲಿಯುತ್ತಿದ್ದೀರಿ. ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಒಳ್ಳೆಯ ಉದ್ಯೋಗಕ್ಕೆ ಹೋಗಬೇಕು. ನಮ್ಮ ಪ್ರಜಾಪ್ರಭುತ್ವದಲ್ಲಿ ಉತ್ತಮ ಪ್ರಜೆಯನ್ನ ಆಯ್ಕೆ ಮಾಡುವ ಹಕ್ಕು ನಿಮ್ಮದಾಗಿದೆ. ದ್ವಿತೀಯ ಪಿಯುಸಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಮತ ಹಾಕುವ ಪಟ್ಟಿಯಲ್ಲಿ ಸೇರಬೇಕು. ನೀವು ಹಾಕುವ ಮತ ಮೊದಲನೆಯದು. ನಮಗೆ ಮತ ಹಾಕಬೇಕು. ನಿಮ್ಮ ಸೇವೆ ಮಾಡಲು ನನಗೆ ಮತ ಹಾಕಿ ಬೆಂಬಲಿಸಬೇಕು ಎಂದರು. ನಂತರ ಶಾಲೆಯ ವಿದ್ಯಾರ್ಥಿಗಳ ಒತ್ತಾಯದ ಮೇರೆಗೆ ಹಾಡನ್ನು ಹಾಡಿ ರಂಜಿಸಿದರು. ಕೊಡ್ಲಿಲ್ಲ ಅಂದ್ರೆ ಮುಂದೆ 2023 ಪುನಃ ಗೆಲ್ಸಿದನ್ನ ಮುಂದೆ ಕೊಡ್ತೀವಿ. ಖಂಡಿತ ಗೆಲ್ಸೋ ಸರ್. ಈಗ ಅನೌನ್ಸ್ ಮಾಡಿ ಈಗ ಆಯ್ತು ಕೊಡ್ತೀನಿ. ಈಗ ಕೊಟ್ರೆ ಈಗಲೇ ಕೊಡ್ತೀನಿ. ಮನುಗಾನ ಇದ್ರೆ ಬಂದ್ರೆ ಈಗ ಖಂಡಿತ ಕೊಡ. ಆಮೇಲೆ ಇನ್ನೇನು ನೀವೆಲ್ಲ ಓಟಕ್ಕೆ ಬಂದಿದ್ದೀರಿ ಅಂತ ಕಾಣಿಸ್ತದೆ. ನಿಮ್ಗೆ ಓಟ್ ಇಲ್ವಾ? ಯಾರ್ಯಾರು ಕೈ ಎತ್ತೆ. ಸೆಕೆಂಡ್ ಇಯರ್ ನೋಡ್ತಿದ್ದೆ. ಯಾರ್ಯಾರು ಓಟ್ ಲಿಸ್ಟ್ ಸೇರಿಸ್ಕೊಂಡಿಲ್ಲ ಕೈ ಇಳಿಸಿ. ಯಾರ್ಯಾರು ಸೇರಿಸ್ಕೊಂಡಿಲ್ಲ ದಯವಿಟ್ಟು ಹಂಗಾಗಿದೆ ನಿಯಮ. ಯಾರು ಈಗ ಸೇರ್ಪಡೆ ಆಗಿ ಓಟ್ ರೆಡಿ ಆಗಿದ್ದೀರಿ, ಮೊದಲನೇ ಓಟ ನನಗೆ ಕೊಡ್ಬೇಕು ನೀವು ಅಂತ ಹೇಳಿ ಮನವಿ ಮಾಡಬೇಕಾ? ಚೆನ್ನಾಗಿ ಓದಿ ಮುಂದಿನ ಭವಿಷ್ಯದಲ್ಲಿ ಅಲ್ಲ ನಂತರ MLA ಶ್ರೀಕಂಠೇಗೌಡರ ತರ MLC ಆಯ್ತಿರೋ ಪ್ರಯತ್ನ ಮಾಡಿ. ಆಗ್ಲಿಲ್ಲ ಅಂದ್ರೆ IAS KS IPS ಮಾಡಿ IFS ಮಾಡಿ ಆಮೇಲೆ ಒಳ್ಳೆ ಉದ್ಯೋಗ ತಗೊಂಡು ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ಹೆಸರನ್ನ ತಂದುಕೊಡ್ತಕ್ಕಂಥ ಕೆಲಸವನ್ನ ತಾವು ಮಾಡಿ ಅಂತಕ್ಕಂಥ ಮಾತನ್ನ ಹೇಳಿಕ್ ಬಯಸ್ತಾ ನಿಮ್ಗೆಲ್ಲ ಒಳ್ಳೇದಾಗ್ಲಿ. PUC ವಿದ್ಯಾರ್ಥಿಗಳಿಗೆ ಮುಗಿಸಿ ಪದವಿಗೆ ಹೋಗ್ತೀರಾ, ಪದವಿ ಮುಗಿಸಿ ನಂತರ ಮಾಸ್ಟರ್ ಡಿಗ್ರಿಗೆ ಹೋಗೋರು ಇರ್ತೀರಾ ಅಥವಾ ಬೇರೆ ಬೇರೆ ಜಾಬ್ಗಳಿಗೆ ಹೋಗ್ತಕ್ಕಂಥವ್ರು ಇರ್ತೀರಾ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತಕ್ಕಂಥ ಮಾತನ್ನ ಹೇಳಿ ನಂಬಿಕೂಗಿದೆ ಮಾದೇವಾ ಬಂದು ನೀಡಿದ ಭಾಗ್ಯವ. ನಂಬಿಕೂಗಿದೆ ಮಾದೇವಾ ಬಂದು ನೀಡಿದ ಭಾಗ್ಯವ. ನಿನ್ನ ನೆಲೆದ ಜೀವನ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ KT ಶ್ರೀಕಂಠೇಗೌಡ ಮಾತನಾಡಿ, ನೀವು ಅಬ್ದುಲ್ ಕಲಾಂ ಹೆಸರು ಕೇಳಿದ್ದೀರಿ. ಅವರು ಬಡ ಕುಟುಂಬದಲ್ಲಿ ಹುಟ್ಟಿ ಹಾರುವ ಹಕ್ಕಿಯಾಗಿ ಆಗ್ಬೇಕು ಎಂದು ಕನಸು ಕಂಡವರು. ವಿಜ್ಞಾನಿಯಾದರು, ರಾಷ್ಟ್ರಪತಿಯಾದರು. ಅದೇ ರೀತಿ ನೀವು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ಕಾಲೇಜಿಗೆ ಒಳ್ಳೆಯ ಹೆಸರನ್ನು ತರಬೇಕು ಎಂದು ತಿಳಿಸಿದರು. ಇದೇ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ನಿವೃತ್ತಿಯಾದ ನಿವೃತ್ತ ಪ್ರಾಂಶುಪಾಲರಾದ ಪುಟ್ಟಸ್ವಾಮಿ, ನಿವೃತ್ತ ದೈಹಿಕ ಶಿಕ್ಷಕರಾದ ಶಶಿಕುಮಾರ್, ದ್ವಿತೀಯ ದರ್ಜೆ ಸಹಾಯಕ ಸೋಮಲಿಂಗೇಗೌಡರವರಿಗೆ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಎಂ ದೇವೇಗೌಡ, ಸ್ವಾಮಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಕೇಶವ, ಪ್ರೊಫೆಸರ್ ಬೋರಪ್ಪ, ಚಂದ್ರು, ಸುಹೇಲ್ ಹಾಜರಿದ್ದರು. ವರದಿ ಶ್ರೀನಿವಾಸ್ ಮಂಡ್ಯ. ವಿಶೇಷವಾಗಿ ವಿದ್ಯಾರ್ಥಿಗಳು ಕಂಡ್ರೆ ಯುವಕರು ಕಂಡ್ರೆ ಪ್ರೀತಿ, ಅಗಾಧವಾದ ಪ್ರೀತಿ. ಅವ್ರು ಎಲ್ಲರ ವಿದ್ಯಾರ್ಥಿಗಳು ಕಂಡಾಗ ಅವರು ಮಾತಾಡ್ತಾ ಇದ್ರು ಮಕ್ಕಳೇ ನೀವು ಅತ್ಯಂತ ಎತ್ತರದ ಕನಸುಗಳನ್ನ ಕಾಣಿ. ಆ ಕನಸುಗಳನ್ನು ಕಾಣಿ ಸುಮ್ಮನೆ ಮಾಡಬೇಡಿ. ಕಂಡ ಕನಸುಗಳನ್ನು ನನಸು ಮಾಡಲಿಕ್ಕೆ ನಿರಂತರವಾದ ಪರಿಶ್ರಮ ಹಾಕಿ. ಖಂಡಿತ ನಿಮ್ಮ ಕನಸುಗಳನ್ನು ನನಸಾಗ್ತವೆ. ಅದಕ್ಕೆ ನನ್ನ ಬದುಕೆ ನಿಮಗೆ ನಿದರ್ಶನ ಅನ್ನುವಂಥ ಮಾತನ್ನ ಯಾವಾಗಲೂ ಅಬ್ದುಲ್ ಕಲಾಂ ಹೇಳ್ತಾರೆ. ನೀವು ಕೂಡ ಅತ್ಯಂತ ಎತ್ತರದ ಕನಸುಗಳನ್ನು ಕಾಣಬೇಕು. ಯಾರಲ್ಲಿ ಯಾವ ಪ್ರತಿಭೆ ಇದೆ ಅಂತೇಳಿ ಯಾರು ಹೇಳುತ್ತಾರೆ.